ಸುಪ್ರಸಿದ್ಧ ದೇವಸ್ಥಾನಗಳ ಬಗ್ಗೆ ಪ್ರಚುರಪಡಿಸುವಂಥ ಕಾರ್ಯಕ್ರಮವೇ ದೈವದೇವರು. ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭಾರತಿ ಟೀಕೆ. ವೀಕ್ಷಕರೇ, ಇವತ್ತು ನಾವು ಉಡುಪಿ ಜಿಲ್ಲೆ ಮಲ್ಪೆಯಲ್ಲಿ ಇರುವಂಥ ಶ್ರೀ ಅಯ್ಯಪ್ಪ ಮಂದಿರದ ಸನ್ನಿಧಾನದಲ್ಲಿ ಇವತ್ತು ನಾವಿದ್ದೇವೆ. ವೀಕ್ಷಕರೇ, ಇವತ್ತು ನಾವು ಉಡುಪಿ ಜಿಲ್ಲೆ ಮಲ್ಪೆಯಲ್ಲಿ ಇರುವಂಥ ಶ್ರೀ ಅಯ್ಯಪ್ಪ ಮಂದಿರದ ಸನ್ನಿಧಾನದಲ್ಲಿ ಇವತ್ತು ನಾವಿದ್ದೇವೆ. ಹರಿವರಾಸನಂ ವಿಶ್ವಮೋಹನಂ ಹರಿತತೀಶ್ವರಂ ಆರಾಧ್ಯ ಪಾದುಗಂ ಹರಿವಿಮರ್ಧನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ. ಉಡುಪಿ ಮತ್ತು ದಕ್ಷಿಣ ಕನ್ನಡ ಜಿಲ್ಲೆಗಳ ಇತಿಹಾಸ ಪರಂಪರೆಯು ಹೆಚ್ಚು ಸಮಾನ ಸ್ವರೂಪದ್ದು. ಇಡೀ ಕರ್ನಾಟಕದ ಕರಾವಳಿ ಪ್ರದೇಶ ಪರಶುರಾಮನ ಸೃಷ್ಟಿ ಎಂದು ಪ್ರತೀತಿ ಇದೆ. ಆದ್ದರಿಂದಲೇ ಕರಾವಳಿ ಪ್ರದೇಶ ಇಂದು ದೇಶ ವಿದೇಶದೆಲ್ಲೆಡೆ ಪ್ರಖ್ಯಾತಿಯನ್ನ ಪಡೆದಿದೆ. ಉಡುಪಿ ಪ್ರದೇಶದಾದ್ಯಂತ ಇತಿಹಾಸ ಪ್ರಸಿದ್ಧ ಸುಂದರ ದೇವಾಲಯಗಳಿವೆ. ಅದರಲ್ಲಿ ಶ್ರೀ ಅಯ್ಯಪ್ಪ ಸ್ವಾಮಿ ಮಂದಿರ, ಅಯ್ಯಪ್ಪ ವೃತ್ತ, ಮಲ್ಪೆ, ಉಡುಪಿ ಜಿಲ್ಲೆ. ಇತ್ತೀಚೆಗೆ ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ 39ನೇ ವರ್ಷದ ಮಹಾಪೂಜೆ ಹಾಗೂ ಪ್ರಧಾನ ಕಲಶಾಭಿಷೇಕ, ಪಂಚವಿಶಂತಿ ಕಲಶಾಭಿಷೇಕ, ಸ್ವರ್ಣ ಕವಚ ಸಮರ್ಪಣೆ, ರಜತ ಪ್ರಭಾವಳಿ ಸಮರ್ಪಣೆ ಹಾಗೂ ಧಾರ್ಮಿಕ ಸಭಾ ಹಾಗೂ ಸಾಂಸ್ಕೃತಿಕ ಕಾರ್ಯಕ್ರಮಗಳು ಅದ್ದೂರಿಯಾಗಿ ನಡೆಯಿತು. ಹರಿವರಾಸನಂ ವಿಶ್ವಮೋಹನಂ ಹರಿತತೀಶ್ವರಂ ಆರಾಧ್ಯ ಪಾದುಗಂ ಹರಿವಿಮರ್ಧನಂ ನಿತ್ಯನರ್ತನಂ ಹರಿಹರಾತ್ಮಜಂ ದೇವಮಾಶ್ರಯೇ. ಶರಣಕೀರ್ತನಂ ಶಕ್ತಮಾನಸಂ ಭರಣಲೋಲುಪಂ ನರ್ತನಾಲಸಂ ಅರುಣಭಾಸುರಂ ಭೂತನಾಯಕಂ ಹರಿಹರಾತ್ಮಜಂ ದೇವಮಾಶ್ರಯೇ. ಕಲಮೃದುಸ್ಮಿತಂ ಸುಂದರಾನನಂ ಕಲಭಕೋಮಳಂ ಗಾತ್ರಮೋಹನಂ ಕಲಭಕೇಸರೀ ವಾಜಿವಾಹನಂ ಹರಿಹರಾತ್ಮಜಂ ದೇವಮಾಶ್ರಯೇ. ಆಧುನಿಕ ಬದುಕಿನ ಲೌಕಿಕತೆಗೆ ಬೇಸತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಪರಿಚಯಿಸಿದ ಭಗವಂತನೇ ಅಯ್ಯಪ್ಪ ಎಂದರೆ ತಪ್ಪಾಗಲಾರದು. ಅಂತಹ ಒಂದು ಅಯ್ಯಪ್ಪನ ಭಕ್ತಿಯ ಒಂದು ವಿಶೇಷತೆ ಏನು, ಇಲ್ಲಿ ನಡೆದಂಥ ಪೂಜೆಯ ಒಂದು ವೈಶಿಷ್ಟ್ಯತೆ ಏನು, ಇವೆಲ್ಲವನ್ನ ನೋಡಿಕೊಂಡು ಬರೋಣ ಇವತ್ತಿನ ದೈವದೇವರು ಸಂಚಿಕೆಯಲ್ಲಿ.
ಅಯ್ಯಪ್ಪ ನನಗೆ ನೀನೇ ಗತಿಯಪ್ಪ ಸ್ವಾಮಿ ಅಯ್ಯಪ್ಪ ಸ್ವಾಮಿ ಅಯ್ಯಪ್ಪ ನೀನೇ ಗತಿಯಪ್ಪ ನನಗೆ ನೀನೇ ಗತಿಯಪ್ಪ ಅಯ್ಯಪ್ಪ ಸ್ವಾಮಿ ಮಂದಿರದಲ್ಲಿ ಬೆಳಗಿನಿಂದಲೇ ಸೇರಿದ ಜನಸ್ತೋಮ. ಸ್ವಾಮಿಯ ಸನ್ನಿಧಾನವು ವಿಶೇಷ ದೀಪ ಹೂಗಳಿಂದ ಅಲಂಕೃತವಾಗಿತ್ತು. ವರ್ಷಂಪ್ರತಿ ನಡೆಯುವ ಹಾಗೆ ಈ ವರ್ಷವೂ 39ನೇ ವರ್ಷದ ಮಹಾಪೂಜೆಯು ಅದ್ದೂರಿಯಾಗಿ ನಡೆಯಿತು. ದೇವರನ್ನ ಸಂಪೂರ್ಣವಾಗಿ ಹೂವಿನಿಂದ ಅಲಂಕೃತಗೊಳಿಸಿ ಪೂಜಾ ವಿಧಿವಿಧಾನಗಳನ್ನು ನೆರವೇರಿಸಲಾಗಿತ್ತು. ಬೆಳಗ್ಗೆ 8 ಗಂಟೆಯಿಂದ ದೇವತಾ ಪ್ರಾರ್ಥನೆ, ಪುಣ್ಯಾಹ, ಪಂಚವಿಶಂತಿ ಕಲಶಾಭಿಷೇಕ, 108 ಕಾಯಿ ತೆಂಗಿನಕಾಯಿ ಪ್ರದಾನ ಗಣಹೋಮವು ಸಾವಿರಾರು ಭಕ್ತರ ಪಾಲ್ಗೊಳ್ಳುವಿಕೆಯಲ್ಲಿ ಅದ್ದೂರಿಯಾಗಿ ನಡೆಯಿತು. ಮನೆ ಮೇಲೆ ಅಂಬಾರಿ ನೋಟವೇ ಆನಂದ, ಅಯ್ಯಪ್ಪನ ಸನ್ನಿಧಿಯೇ ಆನಂದವೇ ಆನಂದ, ನಮ್ಮ ನವ್ಯ ದೈವವಯ್ಯ ಅಯ್ಯಪ್ಪ. ದಾರಿ ದೀಪ 39ನೆಯ ವಾರ್ಷಿಕ ಮಹೋತ್ಸವದ ಸಲುವಾಗಿ ಇಲ್ಲಿ ವಿಜೃಂಭಣೆಯ ಮಹಾ ಅನ್ನ ಸಂತರ್ಪಣೆಯು ನಡೆಯುತ್ತಿದೆ. ಬನ್ನಿ ವೀಕ್ಷಕರೇ, ಈ ಅನ್ನ ಸಂತರ್ಪಣೆಯ ಸಲುವಾಗಿ ಇಲ್ಲಿ ನಡೆದಂತಹ ಒಂದು ಪೂಜೆಯ ವೈವಿಧ್ಯತೆ ಏನು, ವಿಶೇಷತೆ ಏನು, ಇವೆಲ್ಲವನ್ನು ನೋಡಿಕೊಂಡು ಬರೋಣ ಇವತ್ತಿನ ದೈವದೇವರು ಸಂಚಿಕೆಯಲ್ಲಿ. ಕತ್ತಲ ಬೆಳಕಾಗಿ ಕೈ ಹಿಡಿದಂತವನು, ಅಳುವಿನ ನದಿಯಲ್ಲಿ ನೆರವಿಗೆ ಬರುವವನು,
ಕರಿಮಲೆಗಿರಿಯೇರಿ ಕರಿಗಳ ನೆಲೆ ದಾಟಿ ಕರಿಮಲೆ ಕೆಳಗಿಳಿಯೇ ಪಂಪಾ ನದಿ ಬಂತು. ಆನೆ ಮೇಲೆ ಅಂಬಾರಿ ನೋಟವೇ ಆನಂದ, ನಮ್ಮ ನವ್ಯ ದೈವವಯ್ಯ ಅಯ್ಯಪ್ಪ, ದಾರಿ ದೀಪ ಎಂದಿಗೂ ಅಯ್ಯಪ್ಪ. देहि में भव्य वाहन अगजानन पद्मार्कम गजाननम अहर्निशम अनेकदंतम भक्तानां एकदंतम ಶಬರಿಮಲೆ ಮಾದರಿಯಲ್ಲೇ ರೂಪಿತಗೊಂಡು ರಾಜ್ಯ ಪರರಾಜ್ಯದ ಅಸಂಖ್ಯ ಭಕ್ತರ ಶ್ರದ್ಧಾ ಭಕ್ತಿ ಕೇಂದ್ರವಾಗಿ ರೂಪಿತಗೊಂಡಿರುವ ಕ್ಷೇತ್ರವೇ ಅಯ್ಯಪ್ಪ ಸ್ವಾಮಿ ಮಂದಿರ ಮಲ್ಪೆ. ಈ ಕ್ಷೇತ್ರದಲ್ಲಿ ಅಯ್ಯಪ್ಪ ಸ್ವಾಮಿಯ ಸ್ವರ್ಣ ಕವಚ ಮತ್ತು ಬೆಳ್ಳಿಯ ಪ್ರಭಾವಳಿಯ ಮೆರವಣಿಗೆಯು ಕೊಡವೂರು ಶ್ರೀ ಶಂಕರ ನಾರಾಯಣ ದೇವಸ್ಥಾನದಿಂದ ಆಕರ್ಷಕ ಮೆರವಣಿಗೆ ಬಿರುದಾವಳಿಗಳೊಂದಿಗೆ ಸಹಸ್ರ ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಇದೇ ಸಂದರ್ಭ ನಡೆದ ಧಾರ್ಮಿಕ ಹಾಗೂ ಭಕ್ತಿ ರಸಮಂಜರಿ ಕಾರ್ಯಕ್ರಮ ಭಕ್ತರ ಮನರಂಜಿಸಿತು. ಅಯ್ಯಪ್ಪ ಸ್ವಾಮಿಗೆ ಸ್ವರ್ಣ ಕವಚ ಮತ್ತು ರಜತ ಪ್ರಭಾವಳಿ ಸಮರ್ಪಣೆಯ ಪುಣ್ಯದಿನದಂದು ನೆರೆದಿದ್ದ ಸಾವಿರಾರು ಸಂಖ್ಯೆಯ ಭಕ್ತರಿಗೆ ಊರ ಪರವೂರ ಮಹಾನ್ ದಾನಿಗಳ ಸಹಕಾರದಿಂದ ಸಾರ್ವಜನಿಕ ಮಹಾ ಅನ್ನಸಂತರ್ಪಣೆಯು ಯಾವುದೇ ವಿಘ್ನಗಳಿಲ್ಲದೆ ನಿರ್ವಿಘ್ನವಾಗಿ ನೆರವೇರಿತು. ಸ್ವಾಮಿ ಶರಣಮಯ್ಯಪ್ಪ ಯಾನ್ ಮುಲ್ತ ಗುರುಸ್ವಾಮಿ ಬಾಲಕೃಷ್ಣಾಮೀನ್ ಬಂಡದು ಪಂಡ ಸಾಧಾರಣ ಎಂಕಲ್ನ ಪರಮಭೋಜ್ಯ ದಿವಂಗತ ಗೋಪಾಲ ಗುರುಸ್ವಾಮಿನ ನೇತೃತ್ವಡು ಸಾಧಾರಣ 10 ವರ್ಷದ ಪಿರೌದ ಕಾಲದ ಕಥೆಯಿಂದ ಆರು ಅಬೇಡ್ಬಕ್ಕ ತೀರ್ಬೋದು ಎಂಕ ದೀಕ್ಷೆ ಕೋರಿಯರು ಯಾನ್ ಸತತ ಸಹಸ್ರಾರು ಭಕ್ತರನ್ನು ಒಟ್ಟುಪಾಡೊಂದು ಮುಲ್ಪ ಒಂಜಿ 30 ವರ್ಷದ ಬಕ್ಕ ಸಾಧಾರಣ 60 ವರ್ಷದ 2 ಬಕ್ಕ ಕಾಲ ನಂತರ 30 ವರ್ಷದ ಬಕ್ಕ ಎಂಕಲ್ ಮೂಲ ಒಂಜಿ ದೇವಸ್ಥಾನ ಒಂಜಿ ಮಲ್ತದ್ದು ತಟ್ಟಿದ ಮಾಡಿದ್ದು ಅವೇನು ಈ ಭಕ್ತರ್ನಗಲ್ನ ಈ ಮುಂತ ಸದ್ಭಕ್ತರ್ನಗಲ್ನ ಹಿಂದೆಟ್ಟು ಪೂರ ಒಟ್ಟುಪಾಡೊಂದು ಈ ಜನಕ್ಕಲ್ನ ಮಲ್ಪೆಲ್ಲ ಆಸವಾಸ ಜನಕ್ಕಲ್ನ ಹಿಂದೆಟ್ಟು ಎಂಕಲ್ ಊರಗಳ್ದಾಲ ಒಂಜಿ ಇಂದು ಮಲ್ತದ್ದು ಸ್ಪಂದಿಸಾದು ಅಗಲೆಂಕಲ ಸ್ಪಂದನೆ ಕೊಡ್ದು ಒಂಜಿ ಭವ್ಯವಾಯನ ಒಂಚಿಂತಿನ ಒಂಜಿ ದೇವಸ್ಥಾನ ಒಂಜಿ ನಿರ್ಮಾಣ ಮಲ್ತೇರು ಅಂಚನೆ ಭಕ್ತರನ ಪ್ರೇರಣೆ ಲೆಕ್ಕನೆ ಸದಾ ಒಂಜಿ ಇಂಚನೆ ತುಂಬ ಪೋದು ಪನಗ ಪ್ರಭಾವಳಿ ರಜತ ಕವಚ ಇಂಚ ಪೂರ ಆ ಒಂದು ಪೋಂದಿತ್ತು ಆತೆ ಮಾತ್ರ ತಂದೆ ವರ್ಷಗೊಂಜಿ ಸಾಧಾರಣ ಒಂಜಿ ಆಜಿ 7,000 2,000 ಜನ ಒಣಸ್ಸು ಮೂಲ ನಡತೊಂದುಂಡು. ಶರಣಂ ಶರಣಮಪ್ಪ ಸ್ವಾಮಿಯೇ ಶರಣ
ಬೊಕ್ಕ ಪ್ರತಿಭಾ ಪುರಸ್ಕಾರ ಇಂಚಿತ್ತಿನ ಮಸ್ತ್ ಮಲ್ತೊಂದುಲ್ಲ ನನಲ ಮಲ್ಪೋಡು ಬಂಡದು ಎಂಕಲ್ಲ ಇಂದುಲ್ಲೇರು ಎಂಕಲ್ಲ ಮಿತ್ರನ ಚಿತ್ತಿನ ಕೆಲವು ಜನ ಉಳ್ಳೇರು ಮೂಲ ಧನಂಜಯ ಹೆಚ್ಚು ಮುತುವರ್ಜಿ ವಯಸ್ಸು ಒಂದುಲ್ಲೇರು ಆಂಡ ಎಂಕಲಿಗೆ ಎಡ್ಡೆ ಪ್ರೇರಣೆ ಕೊರ್ಪೇರು ಎಂಕಲ್ ಬೆನ್ನೆಲುಬಾದ ಮುಗುಲು ಮಾತೆರ್ಲ ಉಳ್ಳೇರು ಮುದ್ದ ಸದ್ಭಕ್ತರಗಳು ಸಹಸ್ರಾರು ಜನಕ್ಕೂ ಉಳ್ಳೇರು ಅಂಚೆನೆ ಹಿಂದಕ್ಕೆ ಮಿತ್ತುಗಲ ಎಂಕಲ ಒಂಜಿ ಅಂಗಲಾಪ ಬಂಡ ಒಂಜಿ ಸ್ವರ್ಣ ಕವಚ ಅವಾರ್ಡ್ ಪಂಡದು ಎಂಕಲ್ ಅಂಗಲಾಪ ಮದ್ನೇಕ ಸಡನ್ಲಿ ಒಂಜಿ ಎಂಕಲ್ ಧನ ಸಹಾಯ ಕೂಪಾನ್ ಮಲ್ತದು ಎಂಕಲೆ ಒಂಜಿ ಅವೇನು ಮಾತಾ ಸದ್ಭಕ್ತರ್ನಾಗಲು ಎಂಕಲಿಗೆ ಒಂಜಿ ಪ್ರೇರೇಪಣೆ ಕೊರಿಯರು ಇಡೀ ದಕ್ಷಿಣ ಕನ್ನಡ ಉತ್ತರ ಕನ್ನಡ ಉಡುಪಿ ಜಿಲ್ಲೆ ಪ್ರಥಮವಾಯನ ಚಿತ್ತಿನ ಅಯ್ಯಪ್ಪ ಮಂದಿರಗೂ ಕೊಡುಗೆ ಬಂಡ ಒಂಜಿ ಸ್ವರ್ಣ ಕವಚ ಪನ್ಪುನ ಚಿತ್ತಿನ ಇಂದು ಸಂದೋಡು ಎಂಕಲ್ನ ಮಾತಾ ಸದ್ಭಕ್ತರ್ನಗಲಿಗೆ ಸಂದೋಡಿಂದು ಎಂಕಲೆದಾಲಜ್ಜಿ ಎಂಕಲ್ ಮಾತ್ರ ಗುರು ಮಾತ್ರ ನಿಮಿತ್ತ ಆಯುಧ ಬಳಕೆ ಅಸ್ತ್ರ ಪೂರ ಎಂಕಲ್ಲ ಶಿಷ್ಯರ್ನಗಲ್ ಮಾತಿರ್ಲ ಅಂಚಾದಿ ಪನಗ ಎಂಕಲಿಗೆ ಹಿಂದೇಳ ಆಧ್ಯಾತ್ಮ ಒಂದೇ ಮೂಲು ಸದಾ ಒಂಜಿ ಕಲ್ಲು ಎಲ್ಲೆ ಕಲ್ಲೊಂಜಿ ಉಂಡು ಭಾರಿ ಮಲ್ಲ ಪ್ರಭಾವಶಾಲಿ ಕಲ್ಲು ಅಲ್ಲಿ ಏರಾ ಒಂಜಿ ಕಲ್ಲನ್ನು ಪತ ಬತ್ತದು ಪ್ರದಕ್ಷಿಣೆ ಬತ್ತದ ಮೂಲ ಕಲ್ಲನ್ನು ಬಾಡ್ದು ಸಾಧಾರಣ ಆ ಕಲ್ಲು ಲಿಂಗ ಪರಿವರ್ತನೆ ಅದು ಪಂಚಶಕ್ತಿಲ ಅಡಕವಾದ ಇತ್ತದು ಇತ್ತ ಆ ಕಲ್ಲದ ಒಂಜಿ ಪ್ರಭಾವ ಶಕ್ತಿಡು ಸಹಸ್ರಾರು ಭಕ್ತರ್ನ ಒಂಜಿ ಈಡೇರಿಕೆ ನಡೆವರುಂದುಂಡು ಮಧ್ಯಾವಂದಿನಾಗಲ್ಲ ಅಂಚೆನೆ ಪೂರಗಲ ಬರ್ತದೆ ಎಂಜಿನ ವಾ ಸದ್ಭಕ್ತಿಡು ಮೂಲಕ್ಕೆ ಏನ್ವೇರ ಅವೇನು ಸದಾ ಆ ಲಿಂಗ ಸ್ವರೂಪ ಅಂಚೆನ ನಾಗದೇವಿಯರ್ಲ ಅಂಚೆನೆ ಪಂಚಶಕ್ತಿಲ್ಲ ಪ್ರಾಮುಖ್ಯವಾದ ಅಯ್ಯಪ್ಪ ಸ್ವಾಮಿಲ ಧರ್ಮಶಾಸ್ತ್ರಲ ಉತ್ತರೋತ್ತರ ಆಗಲು ಮಾತರನಲ್ಲ ಒಂಜಿ ಮನಸ್ಸದ ಒಂಜಿ ಕಷ್ಟವನ್ನು ಕಾರ್ಪಣೆಯನ್ನು ಈಡೇರಿಸೊಂದುಲ್ಲೇರು ಅಂಚೆನೆ ಮೂಲ ಪ್ರತಿ ಒಂಜಿ ಪೂಜಾ ಪುರಸ್ಕಾರ ಸಂಕ್ರಮಣ ಪೂಜೆ ನವರಾತ್ರಿ ಪೂಜೆ ವರಮಹಾಲಕ್ಷ್ಮಿ ಪೂಜೆ ಪ್ರತಿ ಒಂಜಿ ಪೂಜೆ ಅಲ್ಲ ಮೂಲು ಕೃಷ್ಣ ಜನ್ಮಾಷ್ಟಮಿ ಗಣೇಶ ಚತುರ್ದಶಿ ಒಂಜಿ ಓಲ ಪೂಜೆ ಪನ್ಪುನಂಚಿತ್ತಿನ ಒಂಜಿ ಮೂಲ ಬಾಕಿ ಪೂರ ಇಕ್ಕಲ ಮೂಲತ ಜನಕ್ಕುಲ್ಲ ಸ್ಪಂದಿಸವೇರು ಎಂಕಲ್ಲ ಶಿಷ್ಯಂದ್ರಲ್ಲ ಆಗಲು ಮಾತಿರಲ್ಲ ಆಗಲ್ಲ ಪ್ರೇರೇಪಣೆ ಎಂಕಲ್ ಎಡ್ಡೆ ಮಲ್ದ Thank you.
ಧನಂಜಯ್ ಕಾಂಚನ್ ಅಂತ ನಾನು ಮಾತಾಡೋದು. ಅಯ್ಯಪ್ಪ ಸ್ವಾಮಿ ಮಂದಿರದ ಕಾರ್ಯಕರ್ತನಾಗಿದ್ದೇನೆ. 39ನೇ ವರ್ಷದ ವಾರ್ಷಿಕ ಮಹಾಪೂಜೆ ಹಾಗೂ ಸ್ವರ್ಣ ಕವಚ ಸಮರ್ಪಣೆ ಈ ದಿನ ಲೋಕಾರ್ಪಣೆ ಆಗ್ತಾ ಉಂಟು. ಸಹಸ್ರಾರು ಮಂದಿಗಳ ಆಗಮನದಿಂದ ಈ ದಿನ ಒಂದು 10,000 ಜನದ ನಿರೀಕ್ಷೆಯಿಂದ ಅನ್ನ ಸಂತರ್ಪಣೆ ಕಾರ್ಯಕ್ರಮ ಈಗಾಗಲೇ ಆಗ್ತಾ ಉಂಟು. ಬೆಳಿಗ್ಗೆ ಮಕರ ಲಗ್ನದಲ್ಲಿ ಅಯ್ಯಪ್ಪ ಸ್ವಾಮಿಯ ಸ್ವರ್ಣ ಕವಚ ಸಮರ್ಪಣೆಯಾಗಿದೆ. ಹಾಗೂ ಪ್ರತಿ ವರ್ಷ ಕೂಡ 8ರಿಂದ 10,000 ಜನದ ಅನ್ನ ಸಂತರ್ಪಣೆ ಈ ಒಂದು ಮಂದಿರ ನಡೀತಾ ಉಂಟು. ಇದೆಲ್ಲ ಕಾರ್ಯಕ್ರಮ ಇಲ್ಲಿನ ಆಸುಪಾಸಿನ ಭಕ್ತಾದಿಗಳು ಹಾಗೂ ಎಲ್ಲರ ಸಹಕಾರದಿಂದ ಈ ಕಾರ್ಯಕ್ರಮ ನಡೀತಾ ಉಂಟು. ಇಷ್ಟೊತ್ತು ನೋಡಿದ್ರಲ್ಲ ವೀಕ್ಷಕರೇ, ಅಯ್ಯಪ್ಪ ಮಂದಿರದಲ್ಲಿ ನಡೆದಂಥ ವಿಶೇಷತೆಯನ್ನು. ಇದು ಇವತ್ತಿನ ದೈವದೇವರ ಸಂಚಿಕೆ. ಮುಂದೆ ಇಂತಹದ್ದೇ ಒಂದು ಸುಪ್ರಸಿದ್ಧ ಕ್ಷೇತ್ರದೊಂದಿಗೆ ನಾವು ಮತ್ತೆ ನಿಮ್ಮನ್ನು ಭೇಟಿಯಾಗ್ತೇವೆ. ಅಲ್ಲಿಯವರೆಗೆ ನೋಡ್ತಾ ಇರಿ V4 ನ್ಯೂಸ್. ವಂದನೆಗಳು.